ಬಿಜೆಪಿ ರಾಜಕೀಯ ಚಾಣಕ್ಯ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಕಡಲನಗರಿ ಮಂಗಳೂರಿಗೆ ಆಗಮಿಸಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಿದ್ದಾರೆ. ಅಮಿತ್ ಶಾ ರೋಡ್ ಶೋ ಭಾರೀ ಜನ ಬೆಂಬಲ ವ್ಯಕ್ತವಾಯಿತು. ನಿಗದಿತ ಅವಧಿಗಿಂತಲೂ ಕೂಡ ವಿಳಂಬವಾಗಿ ರೋಡ್ ಶೋ ಆರಂಭಗೊಂಡರೂ ಕೂಡ ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ಕಡಿಮೆಯಾಗಿರಲಿಲ್ಲ. ರೋಡ್ ಶೋ ಹಿನ್ನೆಲೆ ಪೊಲೀಸರು ಬಿಗು ಬಂದೋಬಸ್ತ್ ಏರ್ಪಡಿಸಿದ್ರು. ರೋಡ್ ಶೋ ನಡೆಯುವ ಹಾದಿಯುದ್ದಕ್ಕೂ ಕೂಡ ಪಕ್ಷದ ಕಾರ್ಯಕರ್ತರು ಕೇಸರಿ ಧ್ವಜವನ್ನ ಅಳವಡಿಸಿದ್ರೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಗರಿಷ್ಠ ಎಚ್ಚರಿಕೆಯನ್ನ ವಹಿಸಿದ್ರು. ಇಂದು ಕರಾವಳಿಯುದ್ದಕ್ಕೂ ರಾಜಕೀಯ ಚಾಣಕ್ಯನ ಹವಾ ಕಂಡು ಬಂತು. ಮಧ್ಯಾಹ್ನ ಉಡುಪಿ ಜಿಲ್ಲೆಗೆ ಆಗಮಿಸಿ ಕಟಪಾಡಿ ಮತ್ತು ಬೈಂದೂರಿನ ಸಿದ್ದಾಪುರದಲ್ಲಿ ರೋಡ್ ಶೋ ನಡೆಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿ ಅಮಿತ್ ಶಾ ಸಂಜೆ ವೇಳೆಗೆ ಮಂಗಳೂರಿನ ಪುರಭವನದ ಬಳಿಯಿಂದ ರೋಡ್ ಶೋ ಆರಂಭಿಸಿ ಗೋವಿಂದಪ್ಪ ವೃತ್ತದವರೆಗೆ ವಿಶೇಷ ತೆರೆದ ಬಸ್ಸಿನಲ್ಲಿ ಸಂಚರಿಸಿದ್ರು. ಕೈ ಬೀಸುತ್ತಾ ಸಾಗಿದಂತಹ ನಾಯಕನನ್ನ ಕಂಡು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹರ್ಷೋದ್ಗಾರ ಮಾಡಿ ಜೈಕಾರವನ್ನ ಕೂಗಿದ್ರು. ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ಸಾಕು ಸಂಖ್ಯೆಯಲ್ಲಿ ಬಂದಂತ ಮಂಗಳೂರಿನ ಜನತೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.